हमारे मंदिरों से जो पैसा लेती है, अगर वो मंदिर हिंदू समाज को वापस कर दिए जाए तो 1000 करोड़ रुपए ये हिंदुओं को हिंदू के कामों के लिए मंदिर मुक्ति से प्राप्त हो सकेंगे। ದೇವಾಲಯಗಳ ಸರ್ಕಾರಿ ನಿಯಂತ್ರಣ ಮುಕ್ತಿಗೆ ದೇಶವ್ಯಾಪಿ ಹೋರಾಟ. ವಿಎಚ್ಪಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಲೋಕ್ ಕುಮಾರ್. യൂണിറ്റി ഹോസ്പിറ്റൽ 4 പതിറ്റാണ്ട് കാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಹಿಂದೂ ದೇವಾಲಯಗಳನ್ನು ಸರ್ಕಾರದ ಆಡಳಿತದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಶೀಘ್ರದಲ್ಲೇ ದೇಶವ್ಯಾಪಿ ಹೋರಾಟ ಆರಂಭಿಸಲಿದೆ ಎಂದು ವಿಎಚ್ಪಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಾಲಯಗಳ ಆಡಳಿತವನ್ನ ಹಿಂದೂ ಸಮಾಜಕ್ಕೆ ಹಸ್ತಾಂತರಿಸಿದರೆ ದೇವಾಲಯಗಳ ಆದಾಯವನ್ನ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಎಂದರು. ಸರ್ಕಾರ ಮಸೀದಿ, ಚರ್ಚ್ ಹಾಗೂ ಇತರ ಧಾರ್ಮಿಕ ಸಂಸ್ಥೆಗಳ ಆಡಳಿತ ನಡೆಸದಿದ್ದಾಗ ದೇವಾಲಯಗಳ ಆಡಳಿತವನ್ನ ಮಾತ್ರ ಸರ್ಕಾರ ನಡೆಸುತ್ತಿರುವುದು ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ದೇವಾಲಯಗಳ ಸರ್ಕಾರಿ ನಿಯಂತ್ರಣದಿಂದ ಮುಕ್ತಗೊಳಿಸುವ ವಿಚಾರದಲ್ಲಿ ಅಗತ್ಯವಿದ್ದರೆ ಬೃಹತ್ ಜನ ಆಂದೋಲನ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಆಡಳಿತದಲ್ಲಿ ಪಾರದರ್ಶಕತೆ ಅಗತ್ಯವಾಗಿದ್ದು, ಆಧುನಿಕ ವ್ಯವಸ್ಥೆ ಹಾಗೂ ಸಮರ್ಥ ನಿರ್ವಹಣೆಗೆ ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದರು. ರಾಮ ಮಂದಿರದ ಆಡಳಿತದಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಂವಿ ಪುರಾಣಿಕ್, ಶರಣ್ ಪಂಪೇಲ್, ಪುರುಷೋತ್ತಮ ಹಾಗೂ ಬಜರಂಗ್ ಕುಮಾರ್ ಉಪಸ್ಥಿತರಿದ್ದರು. राम सेतु के संघर्ष में सफलता पाई, जैसे समान नागरिक संहिता अब देश के अधिकांश राज्यों में बन रही है, गौरक्षा का कानून अधिकांश राज्यों में बन गया और मजबूत हो रहा है, वैसे मंदिरों की मुक्ति के संघर्ष को भी अब सफल करके और हमारे मंदिर वापस सरकार हमें सौंपे, इसका हम आंदोलन करें।